ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲನ್ ಮಾತ ಮೋಕೆಳೆತ್ಕೊಂಡು ಹೊಸ ಕುರಲದ ಇನ್ನಿತ ಸುದ್ದಿಗೊಂಚನ್ನು ಶುರು ಮಾಡ್ತದಲ್ಲ. ಸುದ್ದಿಗೊಂಚಲ್ಗೆ ಸ್ವಾಗತ. ಕುರ್ನಾಡು ಅಮ್ಮೆಂಬಳ ಗೃಹ ದೈವಲೆದ ಹೊಸ ಸ್ಥಾನಡು ಶ್ರೀ ದೈವಲೆದ ಪುನರ್ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶಾದಿ ಸಂಭ್ರಮಲು ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಕೆ ಉಚ್ಚಿಲತಾಯ ಪದ್ಮನಾಭ ತಂತ್ರಿನ ಪೌರೋಹಿತ್ಯಡು ಐತಾರ್ ನಡೆತಲು. ಕುರ್ನಾಡು ಅಮ್ಮೆಂಬಲ ಗೃಹ ದೈವಲೆದ ಹೊಸ ಸ್ಥಾನಡು ಶ್ರೀ ದೈವಲೆದ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶಾದಿ ಸಂಭ್ರಮಲೇನು ಬ್ರಹ್ಮಶ್ರೀ ನೀಲೇಶ್ವರ ಕೆ ಉಚ್ಚಿಲತಾಯ ಪದ್ಮನಾಭ ತಂತ್ರಿನ ಪೌರೋಹಿತ್ಯಡು ಐತಾರ ನಡಪಾಯಿರು. ಕಾಂಡೆ ಪ್ರತಿಷ್ಠಾ ವಿಧಿಗಳು ಆದ ಕಲಶ ಪೂಜೆಯಾದ ಬ್ರಹ್ಮ ಕಲಶಾಭಿಷೇಕದ ವೈದಿಕ ವಿಧಿಗಳು ಆದ ಮಧ್ಯಾಹ್ನಡು ಮಹಾಪೂಜೆ ನಡೆತಂಡು.
ಅವೇದು ಬೊಕ್ಕ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ನಡಪಾಯಿರು. ಡಾಕ್ಟರ್ ಎಚ್ ಬಾಲಕೃಷ್ಣ ನಾಯ್ಕ ಕುರ್ನಾಡುಗುತ್ತು ಬೊಕ್ಕ ಕುರ್ನಾಡುಗುತ್ತು ಕುಟುಂಬಸ್ಥರು ಅಮ್ಮೆಂಬಳ ಮಗನಿದ 10 ಸಂಸ್ಥೆರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಸುದ್ದಿವಂಚಲ್ಗೂ ಸ್ವಾಗತ. ಸೂಪರ್ ಗ್ರೂಪ್ ಆಫ್ ಸಂಸ್ಥೆಲು ಈತನೆಂಗನೆ 25 ಹೆಚ್ಚಿಗೆ ಸೂಪರ್ ಬಜಾರ್ ಅಂಗಡಿಯನ್ನು ಪಡೆದುಂಡು. ಇತ್ತೆ ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ ಬಂಗಾರ್ ವಜ್ರಾಭರಣದ ಹೊಸ ಮಾರಾಟ ಮಳಿಗೆ ತೋಕೋಡು ಕಲ್ಲಾಪದ ಯೂನಿಟಿ ವ್ಯಾಲಿ ಸೆಂಟರ್ಡ್ ಏಪ್ರಿಲ್ 30 ಉದಿಪನಾಯರ ಉಂಡು ಪಡೆದು ಸಂಸದ ಮುಖ್ಯಸ್ಥರು ಟಿಎಂ ಬಾವ ಸುದ್ದಿಗೋಷ್ಠಿ ತೆರಿಪಾದರು. 1988 ತೋಕೋಡುದ ಗಂಗಾ ಕಾಂಪ್ಲೆಕ್ಸ್ ಪಾಲುದಾರಿಕೆದ ಮೂಲಕ ಸುರುವಾಯಿನ ಸೂಪರ್ ಬಜಾರ್ ಸಂಸ್ಥೆ ಸಮೂಹ ಸಂಸ್ಥೆಯಾದ ಒಲೆದು ಇತ್ತೆ ಸುಮಾರು 25 ಶಾಖೆಲೆನ್ ಪಡೆದುಂಡು. ಮಾರ್ಗ ಅಗಲೀಕರಣದ ಸಂದರ್ಭಡ್ ಗಂಗಾ ಕಾಂಪ್ಲೆಕ್ಸ್ ರೀತಿನ ಸೂಪರ್ ಬಜಾರ್ ಕಲ್ಲಾಪು ಕೈತಲ್ದ ಸ್ವಂತ ಕಟ್ಟಣಗ ಸ್ಥಳಾಂತರ ಆಂಡು 2014 ಸೂಪರ್ ಗೋಲ್ಡ್ ಬೊಕ್ಕ ಡೈಮಂಡ್ಸ್ ಬಂಗಾರ್ ವಜ್ರಾಭರಣ ಮಾರಾಟ ಮಳಿಗೆದ ಅಂಗಡಿನು ಸುರುಮಲ್ಲದು ಇತ್ತೆ ಅವೇನು ಕಲ್ಲಾಪುದ ಯೂನಿಟಿ ವ್ಯಾಲಿ ಸ್ವಂತ ಕಟ್ಟಣಡು ವಿಶಾಲ ಜಾಗಿಗೆ ಸ್ಥಳಾಂತರ ಮಲ್ತದ ಇಂದಿತ ಉದಿಪನಲೇಸ್ 30 ಅಂಗಾರೆ ಕಾಂಡೆ 11 ಗಂಟೆಗೆ ನಡಪೆರ ಉಂಡು ಪಂಡದು ಯೂನಿಟಿ ಸಂಸ್ಥೆದ ಟಿಎಂ ಬಾವ ಸುದ್ದಿಗೋಷ್ಠಿ ತೆರಿಪಾಯರು. ಹಿರಿಯರಾದ 5 ಜನ ಪಾಲುದಾರಿಕೆಯಲ್ಲಿ ಪ್ರಾರಂಭವಾಯಿತು. ಉತ್ತಮ ಸೇವೆಯಿಂದ ಜನರಿಗೆ ಪ್ರೀತಿಪಾತ್ರರಾಗಿ 2000 ಇಸ್ವಿಯಲ್ಲಿ 15 ವರ್ಷ ಕಳೆದ ನಂತರ ನಾವು ಕೈಕಂಬ, ಬಿಗರ್ನಕಟ್ಟೆ, ಸುರತ್ಕಲ್ ಮುಂತಾದ ಸ್ಥಳಗಳಲ್ಲಿ ಒಂದು 25 ಶಾಖೆಯನ್ನು ನಾವು ಹೊಂದಿರುತ್ತೇವೆ. ಅದಕ್ಕೆಲ್ಲ ಕಾರಣ ಈ ಗ್ರಾಹಕರ ಸಹಕಾರದಿಂದಲೇ. ನಂತರ 2014ರಲ್ಲಿ ನ್ಯಾಷನಲ್ ಹೈವೇ ವಿಭಜನೆಯಾಗಿ ನಮ್ಮ ಸೂಪರ್ ಬಜಾರ್ ಅನಿವಾರ್ಯವಾಗಿ ಅರ್ಧ ಭಾಗ ಕೊಡಬೇಕಾಯಿತು. ನಂತರ ನಮ್ಮ ಸೂಪರ್ ಬಜಾರ್ ಸಂಸ್ಥೆಯನ್ನು ನಮ್ಮ ಸ್ವಂತ ಕಟ್ಟಡ ಕಲ್ಲಾಪುಗೆ ನಾವು ಸ್ಥಳಾಂತರಿಸಿದೆವು. ನಂತರ ಈ ಸೂಪರ್ ಬಜಾರ್ ಸ್ಥಳದಲ್ಲಿ ನಾವು ಒಂದು ಚಿನ್ನದ ಮಳಿಗೆಯನ್ನು ತೆರೆಯುವ ಒಂದು ಯೋಜನೆಯನ್ನು ರೂಪಿಸಿದೆವು. ಹಾಗೆಯೇ ನಾವು ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಎಂಬ ಒಂದು ಶಾಖೆಯನ್ನು ತೆರೆದೆವು. ಗ್ರಾಹಕರ ಸಹಕಾರದಿಂದ ನಾವು ಒಳ್ಳೊಳ್ಳೆ ಅತ್ಯುತ್ತಮ ಕಾರ್ಯಕ್ರಮವನ್ನು ಹೊಂದಿ, ಅದು ಚಿನ್ನದ ದರದಲ್ಲಾಗಿರಬಹುದು, ಮೇಕಿಂಗ್ ಚಾರ್ಜ್ ಒಳ್ಳೊಳ್ಳೆ ಸ್ಕೀಮನ್ನಾಗಿರಬಹುದು, ಉತ್ತಮ ರೀತಿಯಲ್ಲಿ ನಾವು ವ್ಯವಹರಿಸಿ ಈಗ ನಮ್ಮ ಸ್ವಂತ ಕಟ್ಟಡ ಯೂನಿಟಿ ಹಾಲ್ ಮುಂಭಾಗದಲ್ಲಿರುವ ಸೂಪರ್ ಗೋಲ್ಡನ್ ಡೈಮಂಡ್ಸ್ ಎಂಬ ಹೊಸ ಮಳಿಗೆ 30/4/2024 ಮಂಗಳವಾರ ನಮ್ಮ ಕರ್ನಾಟಕದ ಸ್ಪೀಕರ್ ಆಗಿರುವ ಸನ್ಮಾನ್ಯ ಯುಟಿ ಖಾದರ್ ಅವರು ಉದ್ಘಾಟಿಸಲಿದ್ದಾರೆ. ನಮ್ಮ ಉದ್ಘಾಟನೆಗೆ ಗಣ್ಯ ವ್ಯಕ್ತಿಗಳಾದ ಉಲ್ಲಾರ ದರ್ಗಾ ಅಧ್ಯಕ್ಷ ಹನೀಫ್ ಹಾಜಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಳರವರು, ದಿವ್ಯಾ ಎಸಿಪಿ ಕಲಾಪ್ ದಿವ್ಯಾ ಅವರು ಮತ್ತು ಫಾದರ್ ಸುಪ್ರೀಂ ಬಿಬಿಂಟೋ ಅವರು ಭಾಗವಹಿಸುತ್ತಾರೆ. ಹಲವು ಗಣ್ಯ ವ್ಯಕ್ತಿಗಳು ಭಾಗವಹಿಸುತ್ತಿದ್ದಾರೆ. ಅಂದಿನ ಸಭಾಧ್ಯಕ್ಷ ನಮ್ಮ ಹೈದರ್ ಪ್ರತಿಪಾಡಿಯವರು ಮುತುವರ್ಜಿ ಕೊಟ್ಟು ಎಲ್ಲ ಸಭೆಯ ಕಾರ್ಯಕ್ರಮವನ್ನು ಅವರು ನೆರವೇರಿಸುತ್ತಾರೆ. ಈ ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಬೇಕೆಂದು ನಾನು ವಿನಯಪೂರ್ವಕ ವಿನಂತಿಸುತ್ತೇನೆ. ಈಗ ನಾವು ಸುಮಾರು ಶಾಖೆಯನ್ನು ಹೊಂದಿದ್ದೇವೆ, ಸುಮಾರು 25. ಅದು ಕೈಕಂಬ ಆಗಿರಬಹುದು, ಮುಡಿಪು,
ಪರಂಗಿಪೇಟೆ, ಕೈಕಂಬ, ಬಿಕರ್ನಕಟ್ಟೆ ಮುಂತಾದ ಸ್ಥಳಗಳಲ್ಲಿ ಹಲವು ಶಾಖೆಯನ್ನು ಹೊಂದಿದ್ದೇವೆ. ಅದರ ಪಾಲುದಾರಿಕೆಯಲ್ಲಿ ನಮ್ಮ ತಮ್ಮಂದಿರಾದ ಫೈಜಲ್, ತಯ್ಯಿಬ್ ಹಾಜಿ, ಮೋಹನ ಹಾಜಿ, ಸೂಪರ್ ಗೋಲ್ಡನ್ ಡೈಮಂಡ್ಸ್ನಲ್ಲಿ ನನ್ನ ಮಗ ಮೊಹಮ್ಮದ್ ಕಲಂದರ್ ಮತ್ತು ನದೀಮ್ ಇವರೆಲ್ಲ ಒಳಗೊಂಡು ಹಸೈನಾರ್ ಹಾಜಿ, ಮೊಹಮ್ಮದ್ ಹಾಜಿ ಎಲ್ಲವೂ ಒಂದು ಗ್ರೂಪ್ ಪಾಲುದಾರರಾಗಿ ಒಂದು ಅಂಗಡಿಯನ್ನು ಸೂಪರ್ ಗೋಲ್ಡನ್ ಡೈಮಂಡ್ಸ್ ಅನ್ನು ನಾವು ಸ್ಥಾಪಿಸಿದ್ದೇವೆ. Our chairman PM Bhavakari has already updated about how Super Group launched and supermarket was established, having 25 supermarkets throughout Mangalore, Dakshin Kannada. And 2016 we started Super Gold and Diamonds first outlet, and due to customer support and the partner support and every friends and family, our supply support, today we have reached to a level that we are opening a grand showroom at Kallapu near Unity Hall, our second outlet. And to make this success, we thank each and every one, and we are very, very happy and glad. And mostly our founding members of our Super Group, they are a big supportive hand, and their experience help us to reach us to this level of business. And I appreciate and thank everyone. And 30th April, that is tomorrow, 9 a.m. we expect our honorable speaker UT Kader to inaugurate, and I invite each and every member of the society to please come and be part of this inauguration. And this showroom that we launched will focus majorly on the bridal jewelry and lightweight collection, and this will have vast variety and more exposure to new kind of jewelry, diamonds collections to a greater level. And I hope this will be successful, and once again I invite everyone to come and join on 30th tomorrow at 9 a.m. Thank you so much. ಸೂಪರ್ ಸಮೂಹ ಸಂಸ್ಥೆದ ಪಾಲುದಾರರು ಫೈಜಲ್, ತಯ್ಯೂಬ್ ಹಾಜಿ, ಮೋನು ಹಾಜಿ, ಮೊಹಮ್ಮದ್ ಕಲಂದರ್ ಸುದ್ದಿಗೋಷ್ಠಿ ಒಡಿಗೇತಾರೆ. ಸುದ್ದಿಗೊಂಜಲ್ಗೆ ಸ್ವಾಗತ. ಕರಿಪತ್ತು ಕಿರಿಯ ಕುಟುಂಬಸ್ಥರ್ನ ನೆತ್ತಿಲ ಶ್ರೀ ಗುತ್ಯಮ್ಮ ಭಗವತಿ ಕ್ಷೇತ್ರಡು ಸಾನ್ನಿಧ್ಯ ಕಲಶೋತ್ಸವ ಬೊಕ್ಕ ನಡಾವಳಿ ಮಹೋತ್ಸವದ ಅಂಗವಾದ ನೂತೆನ್ಮ ತಾರಾಯ್ದ ಶ್ರೀ ಗಣಪತಿ ಹೋಮದ ಸಂಭ್ರಮಲು ಐತಾರ ಕಾಣೆ ನಡೆದಳು. ಕರಿಪತ್ ಕಿರಿಯ ಕುಟುಂಬಸ್ಥರ್ನ ನೆತ್ತಿಲ ಶ್ರೀ ಗುತ್ಯಮ್ಮ ಭಗವತಿ ಕ್ಷೇತ್ರಡು ಸಾನ್ನಿಧ್ಯ ಕಲಶೋತ್ಸವ ಬೊಕ್ಕ ನಡಾವಳಿ ಮಹೋತ್ಸವದ ಅಂಗವಾದ ಪುಣ್ಯ ಶುದ್ಧಿ ನೂತ ಎನ್ಮ ತಾರೈದ ಶ್ರೀ ಗಣಪತಿ ಹೋಮ ಐತಾರ ಕಾಂಡೆ ನಡೆದಳು.
ಅವಿರ್ದು ಬೊಕ್ಕ ಭಾಗ್ಯ ಸೂಕ್ತ ಹೋಮ ನಡೆತಂಡು ಅಚ್ಚಮಾರ್ಯರು 4 ಸ್ಥಾನ ಕರಿಪತ್ ಕಿರಿಯ ಕುಟುಂಬಸ್ಥರು ನೆತ್ತಿಲ ಶ್ರೀ ಗುತ್ಯಮ್ಮ ಭಗವತಿ ಕ್ಷೇತ್ರ ಅಭಿವೃದ್ಧಿ ಸಮಿತಿ ಬೊಕ್ಕ ಮುಂಬೈ ಕಾರ್ಯಕಾರಿ ಸಮಿತಿದಕ್ಲು ಕಾರ್ಯಕ್ರಮದ ಮುತಾಲಿಕೆಡೆತ್ತರು. ಸುದ್ದಿಗೊಂಚಲ್ಗೂ ಸ್ವಾಗತ. ಅಮ್ಲಮಗರು ಪಡ್ಯಾರು ತರವಾಡು ಇಲ್ಲದ ಶ್ರೀ ನಾಗಬನ ಕಲ್ಲುಟಿ ಪಂಚುರ್ಲಿ ದೈವಸ್ಥಾನಡು ಶ್ರೀ ಕಲ್ಲುಟಿ ಪಂಚುರ್ಲಿ ದೈವದ ಕೋಲದ ಸಂಭ್ರಮರು ಶುಕ್ರವಾರ ರಾತ್ರಿ ನಡೆದಳು. ಅಮ್ಲಮೊಗರು ಪಡ್ಯಾರ ತರವಾಡು ಇಲ್ಲದ ಶ್ರೀ ನಾಗಬನ ಕಲ್ಲುಟಿ ಪಂಚುರ್ಲಿ ದೈವಸ್ಥಾನಡು ಶ್ರೀ ಕಲ್ಲುಟಿ ಪಂಚುರ್ಲಿ ದೈವದ ಕೋಲದ ಸಂಭ್ರಮಲೇನು ಶುಕ್ರವಾರ ರಾತ್ರಿ ನಡೆಪಾಯಿರು. ಕಾಂಡೆ ಚಾವಡಿದ ಗೃಹ ಪ್ರವೇಶ ಸತ್ಯನಾರಾಯಣ ಪೂಜೆಯಾದ ರಾತ್ರಿ ಶ್ರೀ ಕಲ್ಲುಟಿ ಪಂಚುರ್ಲಿ ದೈವಗ ಕೋಲು ಸೇವೆ ನಡೆತಂಡು. ಕಾಲುಡು ಎನ್ನ ಅನ್ನೇರು ಪಂಥದ ಬೇಲೆ ಬೆಳಕುನ ಸಂದರ್ಭ ಅವದನ್ನಾರು ಒಂಜಿ ಕೈಟ್ ಒಂಜಿ ಕಾರಡೆ ಅನ್ನೇರು ಪಂಥದ ಬೇಲೆ ಬೆಳಕುನ ಸಂದರ್ಭಡು ಅನ್ನೇರು ಜಗ್ಗೆಲಗು ಪುರಿಯೆ ಕೈಯಾರ ಸಡಿಲೇರು ಬಾಯಾರ ಮುತ್ತ ಪುರಿಯರು ಕೈದಾದಾತು ನನ್ನ ಕಾರದಾದಾತು ಕೇರುಣಂಚಿಪ್ಪು ನಂಜಿ ಗಲಿಗೆ ಕಂಟದತ್ತು ಮಗ ಕಲವುದತ್ತು ಕಾರಣದರಸು ಬೈರಸುಡವೆ ಬೆರೆಂದಿನ ಬೇಲಿನ ಬಿಂಪಯೆ ಕೊರಂದಿನ ಕೆಲಸನು ಪುರಿಯೆ ಅಂಗೈ ಸರಪುಲಿ ಮುಂಗೈ ಬೆಲೆ ಮಾಡುವೆಂದು ಬಂಡೆ ಒಂಜಿ ಕೈ ಒಂಜಿ ಕಾಲು ದೆತ್ತೆ ಮಗ ಎನ್ನ ಅನ್ನೇರು ಬಂಡೇರಿ ಕಾರಣದ ವೈರಸುಡವದು ಬೋಡ ಹಾಕು ನಂಜಿ ನೀತಿನ ಕಲ್ಪೋಡು ಬಂಡೆ ಎನ್ನ ಅನ್ನೇರುನ ದುಂಡು ದೇಹ ತುಂಡು ಶರೀರನೆ ಕೈಟುವ ಸೊಂಡೆ ತಗ್ಯಾತಂಗಡಿ
ಪಡ್ಯಾರ ತರವಾಡಿ ಇಲ್ಲದ ಕುಟುಂಬಸ್ಥರು ಹೆಚ್ಚಿನ ಸಂಖ್ಯೆಡು ಕೋಲೋತ್ಸವಡು ಪಾಲ್ಪಡೆದಿದ್ದರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲದ ಇನಿತ ಸುದ್ದಿಗೊಂಚಲನ್ನು ಮುಗಿತೊಂದುಲ್ಲ. ನಿರಂತರ ಸುದ್ದಿಲೆಗೆ ತೋಂದು ಪ್ಲೇ ಪೊಸಕುರಲ್ 24x7.